ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ಫಾದರ್ ಮುಲ್ಲರ್ ರಿಸರ್ಚ್ ಬ್ಲಾಕ್ ಮತ್ತು ಫಾದರ್ ಮುಲ್ಲರ್ ಆರ್ಡಿಯೋಲಜಿ ಬ್ಲಾಕ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡುತ್ತಿರುವ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಇದೀಗ 2 ಹೊಸ ಬ್ಲಾಕ್ಗಳನ್ನು ಆರಂಭಿಸಿದ್ದಾರೆ. ಫಾದರ್ ಮುಲ್ಲರ್ ರಿಸರ್ಚ್ ಬ್ಲಾಕ್ ಮತ್ತು ಆಡಿಯೋಲಜಿ ಬ್ಲಾಕ್ ಅನ್ನು ಆರಂಭಿಸಿದ್ದು, ಇದರ ಉದ್ಘಾಟನೆಯನ್ನ ಮಲೇಷಿಯಾದ ಪೆರಡಾನಾ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಪ್ರೊಫೆಸರ್ ಡಾಕ್ಟರ್ ಜಾಬಿದಿ ಎಂ ಹುಸೇನ್ ಅವರು ರಿಬ್ಬನ್ ಕತ್ತರಿಸಿ ನೆರವೇರಿಸಿದ್ರು. ಮಂಗಳೂರು ಬಿಷಪ್ ರೆವರೆಂಡ್ ಫಾದರ್ ಡಾಕ್ಟರ್ ಪೀಟರ್ ಪಾಲ್ ಸಾಲ್ಡಾನಾ ಅವರು ಆಶೀರ್ವಚನ ನೀಡಿದ್ರು. Searching something that is known. Research is to see what everybody else sees, but think what nobody else has thought. It is to keep the eyes open and the harness curiosity to create new knowledge of humans, culture and society, and using this to devise new applications. Any worthwhile medical research must be socially relevant and especially in the Indian context, economically viable. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ನ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಅಲೋಷಿಯಸ್ ಕುವೆಲೋ ಅವರು ಮಾತನಾಡಿ, ಈ ರಿಸರ್ಚ್ ಸೆಂಟರ್ನ ನಿರ್ಮಾಣದ ಹಿಂದೆ ಹಲವರ ಶ್ರಮವಿದೆ. ದೇವರ ಆಶೀರ್ವಾದದೊಂದಿಗೆ ಈ ರಿಸರ್ಚ್ ಸೆಂಟರ್ ಯಾವುದೇ ತೊಂದರೆಗಳಿಲ್ಲದೆ ಶೀಘ್ರವಾಗಿ ನಿರ್ಮಾಣಗೊಂಡಿದೆ ಎಂದರು. That this research center has already received and will continue to be a place of innovation for so many students and staff of our institutions in the years to come. We pray today for God's protection on this new center and for God's protection on all those who take up research work here. ಈ ಸಂದರ್ಭ ಫಾದರ್ ಮುಲ್ಲರ್ ಆಸ್ಪತ್ರೆಯ ಆಡಳಿತಾಧಿಕಾರಿ ರೆವರೆಂಡ್ ಫಾದರ್ ರುಡಾಲ್ಫ್ ರವಿಡೇಸಾ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತಾಧಿಕಾರಿ ಫಾದರ್ ಅಜಿತ್ ಬಿ ಮಿನೇಜಸ್, ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜಿನ ಫಾದರ್ ವಿನ್ಸೆಲ್ ಸಲ್ಡಾನಾ, ಡೀನ್ ಡಾಕ್ಟರ್ ಜಯಪ್ರಕಾಶ್ ಆಳ್ವಾ, ರಿಸರ್ಚ್ ಸೆಂಟರ್ನ ಮುಖ್ಯಸ್ಥರಾದ ಡಾಕ್ಟರ್ ಸಂಜೀವ್ ಬಿ ರೈ, ವೈಸ್ ಡೀನ್ ಡಾಕ್ಟರ್ ಪದ್ಮಜಾ ಉದಯಕುಮಾರ್, ಪ್ರೊಫೆಸರ್ ಅಖಿಲೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯಾನ್ ವಿ4 ನ್ಯೂಸ್ 24/7 ಮಂಗಳೂರು.